ನೋಡಿದೀನಿ, ನೀವೆಲ್ಲರೂ ಕಂಟಿನ್ಯೂಸ್ ಆಗಿ ನನ್ನ ಬಗ್ಗೆ ಹೇಳ್ತಿದ್ದೀರಾ ನಾನು ಎಲ್ಲೋ ಹಾರಿ ಹೋಗಿದ್ದೀನಿ, ಭಯ ಪಟ್ಕೊಂಡು ಓಡೋಗಿದ್ದೀನಿ ಅಂತ ಹೇಳಿ. ಈ ವಿಷಯ ನಿಮಗೆ ಗೊತ್ತಾಗಿದ್ ಯಾವಾಗ? ನಿಮ್ಮ ನ್ಯೂಸ್ ಚಾನೆಲ್ ಅಲ್ಲಿ ಬಂದಿದ್ ಯಾವಾಗ? ನಿನ್ನೆನಾ? ಇಫ್ ಐ ಆಮ್ ನಾಟ್ ರಾಂಗ್ ಕರೆಕ್ಟ್ ಮೀ ಸರ್. ನಿನ್ನೆ ಬಂತ? ಇದು ಫೋಕಸ್ ಮಾಡಕ್ಕಾಗುತ್ತೆ ಸರ್ ನಿಮ್ಗೆ? ಇದು ಬ್ಯಾಂಗ್ಳೂರಿಂದ ಬಾಂಬೆಗೆ ನಾನು ಟಿಕೆಟ್ ಬುಕ್ ಮಾಡಿರೋದು. ಇದು ನನ್ನ ಮೇಲ್ ಐಡಿದು ಸ್ಕ್ರೀನ್ ಶಾಟ್ ತೆಗೆದಿದ್ದೀನಿ. ಇಲ್ಲಿ ಏನಂತ ಬರ್ತಿದ್ದಾರೆ ಸರ್, ಮಂಡೇ ಅಂತ ಬರ್ತಿದ್ದಾರೆ. ಸೋಮವಾರ ನಾನು ಬಾಂಬೆಗೆ ಹೋಗೋದಕ್ಕೆ ಕೆಲಸದ ನಿಮಿತ್ತ ನಾನು ಬುಕ್ ಮಾಡಿರೋಂಥ ಟಿಕೆಟ್ ಇದು. ಸೋಮವಾರ ಬುಕ್ ಮಾಡಿರೋದು. ಸೊ ಒಂದ್ ನಿಮಿಷ ಸೈಲೆಂಟ್ ಆಗಿರ್ತೀರಾ? ಸೋಮವಾರ ನಾನು ಬುಕ್ ಮಾಡಿರೋದು ಬಾಂಬೆಗೆ ಹೋಗೋದಕ್ಕೆ. ಅದ್ರ ಜೊತೆ ರಿಟರ್ನು ನಾನು ಅವತ್ತೇ ಬುಕ್ ಮಾಡಿದ್ದೀನಿ, ವಾಪಸ್ಸು. ಸೊ ಬಾಂಬೆಗೆ ಹಾರಿ ಹೋಗಿದ್ದೀನಿ, ಭಯ ಪಡ್ಕೊಂಡು ಹೋಗಿದ್ದೀನಿ. ಅಂದ್ರೆ ನಮ್ಮಲ್ಲೇ ಮೊದಲು ಈ ಸುದ್ದಿ ಅಂತ ಹೇಳೋ ನ್ಯೂಸ್ ಚಾನೆಲ್ಗಳಿಗಿಂತ ಮುಂಚೆ ನನಗೆ ಗೊತ್ತಾಯ್ತಾ? ಸೋಮವಾರನೇ ಗೊತ್ತಾಯ್ತಾ ಬುಧವಾರ ಈ ತರ ನನ್ನ ಬಗ್ಗೆ ಏನೋ ಒಂದು ಹೇಳಿಕೆ ಬರುತ್ತೆ ಅಂತ. ಸೊ ನೀವೂ ಅಷ್ಟೇ ಸರ್, ನಾನು ಈ ನಿಮ್ಮ ಎಲ್ಲ ಮಾಧ್ಯಮಗಳಲ್ಲಿ ಬಹುಪಾಲು ಮಾಧ್ಯಮಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಆ ಒಂದು ಮಾನವೀಯತೆಯಿಂದನೇ ಇವತ್ತು ನಾನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಎಲ್ಲೂ ಹಾರು ಹೋಗಿಲ್ಲ, ನಾನು ಎಲ್ಲೂ ಭಯ ಪಡ್ಕೊಂಡು ಹೋಗಿಲ್ಲ. ನನ್ನ ಕೆಲಸದ ಪರವಾಗಿ ನಾನು ಬಾಂಬೆಗೆ ಹೋಗಿದ್ದೀನಿ. ನೀವೆಲ್ಲ ನನ್ನ ಮೇಲೆ ಆರೋಪ ಮಾಡೋ 2 ದಿನ ಮುಂಚೆನೆ ಹೋಗಿದ್ದೀನಿ, ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿದ್ದೀನಿ. ಅವತ್ತೇ ಟಿಕೆಟ್ ರಿಟರ್ನ್ ಬುಕ್ ಮಾಡ್ಕೊಂಡು ಬಂದಿದ್ದೀನಿ. ಕೆಲಸದ ನಿಮಿತ್ತವಾಗಿ ಹೋಗಿ ಬಂದಿದ್ದೀನಿ. ಇದು ನನ್ನೆಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಇರೋದು, ನಾನು ಎಲ್ಲೂ ಓಡೋಗಲ್ಲ. ಯಾರೇ ಏನೇ ಬಂದ್ರು ನಾನು ಎದುರುಗಡೆ ನಿಂತು ಮಾತಾಡ್ತೀನಿ. ನೆಕ್ಸ್ಟ್ ಒಬ್ಬೊಬ್ಬರೇ ಕೇಳಿ. ಮೇಡಮ್, ಕಿಶೋರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ 2007 ಮತ್ತು 2008ರಲ್ಲಿ ಅನುಶ್ರೀ ಅವರು ಒಂದು ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ರೂಮ್ ಬರ್ತಾ ಇದ್ರು, ಜೊತೆಗೆ ಅವರೇನು ಡ್ರಗ್ಸ್ ಅನ್ನ ತರ್ತಾ ಇದ್ರು, ನಾವೆಲ್ಲರೂ ಕೂಡ ಜೊತೆಯಲ್ಲಿ ಡ್ರಗ್ಸ್ ಅನ್ನ ಸೇವಿಸಿದ್ವಿ ಅನ್ನೋ ಮಾತನ್ನ ಪೊಲೀಸರ ಮುಂದೆ ಹೇಳಿಕೆಯಲ್ಲಿ ಕೊಟ್ಟಿದ್ದು. ಅದನ್ನ ಚಾರ್ಜ್ ಶೀಟ್ ಅಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಆದ್ರ ರಿಲೇಟೆಡ್ ಆಗಿ ನಿಮ್ಮನ್ನ ಪೊಲೀಸ್ ಯಾವುದೇ ರೀತಿಯಿಂದ ಪ್ರಶ್ನೆಗಳನ್ನು ಕೂಡ ಮಾಡಿಲ್ಲ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಸರ್. ಆರೋಪಿಗಳು 1000 ಹೇಳ್ತಾರೆ ಸರ್. ಸ್ಟೇಟ್ಮೆಂಟ್ ಅಲ್ಲಿ ಸರ್, ಸ್ಟೇಟ್ಮೆಂಟ್ ಅಲ್ಲಿ ನಾನು ಏನ್ ಬೇಕಾದ್ರೂ ಹೇಳ್ಬೋದು ಸರ್. ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಏನ್ ಬೇಕಾದ್ರೂ ಹೇಳಿರ್ಬೋದು. ಪೊಲೀಸು ಕಾನೂನು ಯಾವ್ದು ಸರಿ ತಪ್ಪು ಅದನ್ನ ಅವ್ರು ಪರಿಶೀಲನೆ ಮಾಡ್ತಾರೆ. ಆಮೇಲೆ 2007 ನಾನು ಯಾವ್ದೋ ಒಂದು ಶೋ ಮಾಡಿದೆ, ಅದ್ರ ಫಿನಾಲೆಯಲ್ಲಿ ಅವ್ರ ಡಾನ್ಸರು ಕೊರಿಯೋಗ್ರಾಫರ್ ಆಗಿ ಬಂದಿದ್ರು. ಅಕಸ್ಮಾತ್ ನಾವೆಲ್ಲ ಭೇಟಿ ಆದಾಗ ಫಿನಾಲೆಯಲ್ಲಿ ನಾನು ಗೆದ್ದಿದ್ದೀನಿ, ಆ ಶೋ ಅಲ್ಲಿ ಎಲ್ರಿಗೂ ಊಟ ಕೊಡ್ಸಿದೀನಿ. ಅದನ್ನ ನೀವೆಲ್ಲ ನಾವು ಏನೋ ಸೇವನೆ ಮಾಡಿದ್ದೀರಾ ಅಂತ ಹೇಳ್ತಿದ್ರೆ ನನ್ನ ಹತ್ರ ಪೊಲೀಸ್ ಏನ್ ಪ್ರಶ್ನೆ ಕೇಳ್ತಾರೆ ನಾನು ಅದಕ್ಕೆ ಮಾತ್ರ ಉತ್ತರ ಕೊಡಬಲ್ಲೆ. ಈಗ ಮೇಡಮ್, ಅದು ಲೀಗಲ್ ಸ್ಟೇಟ್ಮೆಂಟ್ ಆಯ್ತು. ಆ ಸ್ಟೇಟ್ಮೆಂಟ್ ರಿಲೇಟೆಡ್ ನಿಮ್ಮನ್ನು ಕ್ವಶನ್ ಮಾಡಿದಾರ ಸಿಸಿಬಿ ಪೊಲೀಸರು? ಅದನ್ನೆಲ್ಲ ನಾನು ಯಾಕೆ ನಿಮ್ ಹತ್ರ ಹೇಳಿ? ಅದು ಕಾನೂನಿನ ಪ್ರಶ್ನೆ, ಅದನ್ನ ನಾನು ಅಲ್ಲಿ ಹೇಳ್ತೀನಿ ಸರ್. I can't answer that. I am answerable those questions to the law, not here, sir. ಅಂದ್ರೆ ನಾನಲ್ಲಿ 3 ಅವರ್ ಇದ್ದೆ ಸರ್. ಎಲ್ಲಾ ಪ್ರಶ್ನೆಗಳನ್ನ ಕೇಳಿದರೆ ನಾನು ಎಲ್ಲವನ್ನ ಮಾತಾಡಿದ್ದೀನಿ. ಅವತ್ತೇ ಒಂದ್ ನಿಮಿಷ ಅವತ್ತವರು ಏನೇ ಪ್ರಶ್ನೆ ಕೇಳಿದ್ರು ಎಲ್ಲವನ್ನೂ ಮಾತಾಡಿದೀನಿ. ಅಂಡ್ ಅವತ್ತಲ್ಲಿ ಕೇಳುವಂತ ಪ್ರಶ್ನೆಗಳು ಏನೇನ್ ಕೇಳಿದಾರೆ ಅಂತ ನಾನು ಇಲ್ಲಿ ಹೇಳೋದಕ್ಕಾಗಲ್ಲ ಸರ್. ಅದೊಂದು ಪ್ರೊಸೀಜರ್, ಅದು ನಾನು ಅವ್ರ ಅಗೇನ್ಸ್ಟ್ ಹೋಗಕ್ಕಾಗಲ್ಲ, ಲಾ ಅಗೇನ್ಸ್ಟ್. ಅನುಶ್ರೀ ಅವರ ವಿಚಾರಣೆಯಲ್ಲಿ ಪ್ರಭಾವ ಬೆಳೆಸಿದ್ದಾರೆ ಅಂತ ಆರೋಪ ಇದು ಕೂಡ ಇದೆ. ಆರೋಪ ನನ್ನ ಮೇಲೆ 100 ಇದೆ, ಎಲ್ಲವೂ ಸತ್ಯ ಆಗಲ್ಲ ಸರ್. ನಾನು ಯಾವ ಪ್ರಭಾವಿಶಾಲಿಗಳಿಗೂ ನಾನು ಕರೆ ಮಾಡಿಲ್ಲ, ನನಗೆ ಯಾರ ಹೆಲ್ಪು ಅಗತ್ಯ ಇಲ್ಲ. ನಾನು ಬೆಂಗಳೂರಿಗೆ ಒಬ್ಳೆ ಬಂದಿದ್ದೀನಿ, ಇನ್ನೂ ಒಬ್ಳೆ ಇದ್ದೀನಿ, ಒಬ್ಳೆ ದುಡಿದ್ದೀನಿ, ಒಬ್ಳೆ ಹೋರಾಟ ಮಾಡ್ತೀನಿ. ನನಗೆ ಯಾವ ಪ್ರಭಾವಶಾಲಿಗಳ ಹೆಲ್ಪು ಬೇಕಾಗಿಲ್ಲ, ತಗೊಂಡು ಇಲ್ಲ. ಆಮೇಲೆ ಇನ್ನೊಂದು ನಾನೇ ಹೇಳ್ತೀನಿ, ಸಾರಿ ಕ್ಷಮಿಸಿ. ಎಷ್ಟು ಕೋಟಿ ಆಸ್ತಿ ಅದು? 12 ಕೋಟಿ ಮಂಗಳೂರಲ್ಲಿ ಮನೆ, 4 ಕೋಟಿ ಬೆಂಗಳೂರಲ್ಲಿ ಮನೆ ಅಂತ ಹೇಳಿ. ಎಲ್ಲಿ? ಒರಾಯನ್ ಮಾಲ್ ಎದುರುಗಡೆ. ಒಂದು ಕರೆಕ್ಟ್ ಒರಾಯನ್ ಮಾಲ್ ಎದುರುಗಡೆ ಇದೆ. ಇಲ್ಲಿವರೆಗೂ ಇದೆಲ್ಲ ಅಡ್ರೆಸ್ ನೀವೇ ಅಲ್ವಾ ಹುಡ್ಕೊಂಡ್ ಬಂದಿದ್ದು? ನಾನು ಯಾರಿಗೂ ನಿಮ್ಗೆ ನನ್ನ ಮನೆ ಅಡ್ರೆಸ್ ಕೊಟ್ಟಿಲ್ಲ. ಈ ಓನರ್ ಹತ್ರ ನೀವು ಎನಿ ಟೈಮ್ ಫೋನ್ ಮಾಡಿ ಕೇಳ್ಬೋದು ಎಷ್ಟು ವರ್ಷದಿಂದ ಎಷ್ಟು ಬಾಡಿಗೆ ಕಟ್ಕೊಂಡು ನಾನು ಇಲ್ಲಿದ್ದೀನಿ ಅಂತ. ಈ ಫುಲ್ ಬಿಲ್ಡಿಂಗ್ ನಂದಲ್ಲ, ಅದು ಬಾಡಿಗೆ ಮನೇಲಿ ಇದ್ದೀನಿ ಕಳೆದ 3 ವರ್ಷದಿಂದ. ಎಷ್ಟು ಬಾಡಿಗೆ ಕಟ್ತಾ ಇದ್ದೀನಿ ನೀವು ಅವ್ರ ಹತ್ರ ಕೇಳ್ಬೋದು. ಮಂಗಳೂರಲ್ಲೂ ನಂದೊಂದು ಮನೆ ಇದೆ, ಅದು ಲೋನಲ್ಲಿದೆ, ಇನ್ನೂ ಸ್ವಲ್ಪ ಲೋನ್ ಕಟ್ಟೋದಿದೆ. ಅದ್ರದ್ದು ಬೇಕಾದ್ರೆ ಕದ್ರಿ ಅಂತ ಒಂದು ಏರಿಯಾದಲ್ಲಿದೆ. ನೀವು ಮನೆ ಒಳಗಡೆ ನೋಡಿ ಸರ್ ಎಷ್ಟು ಕೋಟಿ ವರ್ತ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬಂದು ಹೇಳಿ. ಏನೇನ್ ಆರೋಪ ಮಾಡಿದಾರೆ ಅವರು? ಪರ್ಟಿಕ್ಯುಲರ್ ಆಗಿ ಎಸ್ಎಸ್ಸಿ ಮಾತ್ರನೇ ತಂದು ಕೊಡ್ತಿದ್ರು ಅಂತ ಅವ್ರು ಹೇಳಿದ್ದಾರೆ. ಸ್ಟೇಟ್ಮೆಂಟ್ ನ ಗಮನಿಸಿದ್ರೆ ನೀವು ಡ್ರಗ್ಸ್ ತಗೊಂತಿದ್ದೀರಾ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ವೇಳೆ ಆ ಸ್ಟೇಟ್ಮೆಂಟ್ ಯಾರ ಮೇಲೆ ಕೊಟ್ಟರು ಅವ್ರನ್ನ ವೈದ್ಯಕೀಯ ಪರೀಕ್ಷೆ ಮಾಡಿಸಬೇಕು. ನಿಮ್ಮನ್ನ ಸಿಸಿಬಿ ಪೊಲೀಸ್ ವೈದ್ಯಕೀಯ ಪರೀಕ್ಷೆ ಮಾಡಿಸಿಲ್ಲ. ಇದು ಸಾಕಷ್ಟು ಅನುಮಾನ ಈಗ ಉಂಟಾಕಿರುವಂತ ಸರ್. ಅದು ಕಾನೂನಿನ ಡಿಸಿಷನ್ ಸರ್. ನಾನ್ ಯಾಕೆ ತಲೆ ಸರ್? ನನ್ನ ಅವ್ರು ಅವತ್ತು ಕೇಳಿದ್ರೆ ನಾನು ಕೊಟ್ಟಿರ್ತಿದ್ದೆ ಸರ್. ನನ್ನ ಕೇಳಿಲ್ಲ, ನನ್ನನ್ನ ಆಮೇಲೆ
ಮತ್ತೆ ಮತ್ತೆ ಸರ್ ಯು ನೀಡ್ ಟು ಗೆಟ್ ಅ ಕ್ಲಾರಿಟಿ ಹಿಯರ್. ಒಂದು ವಿಷಯ, ನನ್ನನ್ನ ಆವತ್ತು ನನಗ್ ಬಂದಿರೋ ನೋಟಿಸ್ ಅಲ್ಲಿ ನಾನು ಕನ್ಸ್ಯೂಮರ್ ಆಗೋ ಪೆಡ್ಲರ್ ಆಗೋ ನನ್ನ ಕರೆದಿಲ್ಲ. ನನಗೆ ಅವರ ಪರಿಚಯ ಇದ್ದಿದ್ದನ್ನ ಕೇಳಿದಾರೆ ಅವರು. ಕೇಳಿ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ಒಂದ್ ವೇಳೆ ಮತ್ತೆ ಕರೆದ್ರೆ ಹೋಗ್ತೀರಾ ಎನ್ಕ್ವೈರಿ ಏನಾದ್ರು ಕೂಡ ಪೊಲೀಸರು? ಸರ್, ನಾನ್ ನಿಮ್ಮಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸರ್. ನಾನು ಒಂದು ಸರ್ವೇ ಸಾಧಾರಣ ವ್ಯಕ್ತಿ. ಕಾನೂನು ವಿರೋಧವಾಗಿ ನಾನು ಮಾತಾಡಲ್ಲ ಸರ್. ಐ ಆಮ್ ಓನ್ಲಿ ಆನ್ಸರೇಬಲ್ ಟು ದ ಲಾ. ಲಾ ನನ್ನ ಅವತ್ತು ಕರೀತು ಆಸ್ ಅ ಸಿಟಿಸನ್ ಆಫ್ ಈ ದೇಶದ ಒಂದು ಸಿಟಿಸನ್ ಆಗಿ ನಾನು ಹೋಗ್ಬೇಕಾಗಿತ್ತು. ಹೋದೆ. ಅಲ್ಲಿ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ನಾನು ಅದನ್ನ ಹೇಳಿದೀನಿ. ಅವ್ರು ಏನೇ ಪೇಪರ್ಸ್ ಕೇಳಿದ್ರು ಅದನ್ನ ನೀಟಾಗಿ ಸಬ್ಮಿಟ್ ಮಾಡಿದೀನಿ. ನೀಟಾಗಿ ಅದರಿಂದ ಆಚೆ ಬಂದು ಇಲ್ಲಿ ನಿಂತಿದ್ದೀನಿ. ಇವತ್ತು ಅಷ್ಟೇ ಇಲ್ಲೇ ನಿಂತಿದ್ದೀನಿ. ನೀವು ಎಲ್ಲ ಲಾ ಕೇಳೋ ಪ್ರಶ್ನೆಗಳನ್ನ ನೀವು ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕು ಅನ್ನೋ ರೂಲ್ ಇದೆ. ಒಂದ್ ವೇಳೆ ಮತ್ತೆ ಕರೆದ್ರೆ ಹೋಗ್ತೀರಾ ಈಗ ಎನ್ಕ್ವೈರಿಗೆ ಏನಾದ್ರು ಕೂಡ? ನಂಗೆ ಭಯ ಇಲ್ಲ ಸರ್, ನಾವು ಹೋಗ್ಬರ್ತೀವಿ. ಸಿಸಿಬಿ ಪೊಲೀಸರು ನಿಮಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸದೇ ಇರೋದು ಒಂದು ಕಾರಣ ಅಂದ್ರೆ ನೀವು ಹೈಲಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅದ್ ನೀವ್ ಹೇಳ್ತಾ ಇರೋದು ಸರ್. ನೀವು ಸಿಸಿಬಿ ಕಚೇರಿಗೆ ಹೋಗಿನ ಮುಂಚೆನೆ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಹೋಗಿದ್ರೆ ಅದಕ್ಕೆ ಅವ್ರು ವೈದ್ಯಕೀಯ ಸರಿ, ನೀವು ಪ್ರೂಫ್ ಹೇಳಿ ಸರ್ ಇದಕ್ಕೆ. ಅವರು ಹೇಳಿರುವಂತದ್ದು ಮೇಡಮ್. ನೀವು ಈಗ ನಂಗೆ ಆರೋಪ ಮಾಡ್ತಾ ನಾನು ತಗೊಳಕ್ ಆಗಲ್ಲ ಮೇಡಮ್. ನನಗೆ ಉತ್ತರ ಗೊತ್ತಿದ್ರೆ ನಾನು ಹೇಳ್ತೀನಿ. ವಾಟ್ ಎವರ್ ಲಾ ಹ್ಯಾಸ್ ಆಸ್ಕ್ ನಾನು ಅದನ್ನ ಮಾಡಿದೀನಿ. ನನಗೆ ಗೊತ್ತಿಲ್ಲದೆ ಉತ್ತರಗಳನ್ನ ಉತ್ತರ ಕೊಡಿ ಅಂದ್ರೆ ನಾನು ಹೆಂಗೆ ಹೇಳಿ? ಮೇಡಮ್ ಆಯ್ತು ಮೇಡಮ್. ಈಗ ಮೇಡಮ್ ಪ್ರಶಾಂತ್ ಸಂಬರ್ಗಿ ಅವರು ನಿಮ್ಮ ಮೇಲೆ ಸಾಕಷ್ಟು ಸರ್ ಪ್ರಶಾಂತ್ ಸಂಬರ್ಗಿ ಅವರು ನಿಮ್ಮ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇರೋದ್ರಿಂದ ಅದನ್ನ ಇಟ್ಕೊಂಡು ಕ್ವಶನ್ ಮಾಡ್ಲಾಗ್ತಾ ಇದೆ. ನೀವು ಪ್ರಶಾಂತ್ ಸಂಬರ್ಗಿ ಅವ್ರಿಗೆ ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾನೂನು ಹೋರಾಟ ಸರ್, ನಾನು ಒಂದ್ ಮಾತು ಹೇಳ, ನನಗೆ ಗೊತ್ತಿಲ್ಲ ಅವ್ರಿಗೆ ನನ್ನ ಪರಿಚಯ ಇದೆಯಲ್ಲ ಅಂತ ಹೇಳಿ. ನಾನು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನಾನು ಬಂದು 15 ವರ್ಷ ಆಯ್ತು. ನನಗೆ ಅವ್ರನ್ನ ನೋಡಿರೋ ಪರಿಚಯ ಇಲ್ಲ. ಕಳೆದ ವರ್ಷ ನನ್ನ ಬಗ್ಗೆ ಮಾತಾಡ್ದಾಗಲೇ ನನ್ಗೆ ಅವ್ರ ಬಗ್ಗೆ ಗೊತ್ತಾಗಿದ್ದು. ಆಮೇಲೆ ನನ್ನ ಬಗ್ಗೆ ನೂರಾರು ಜನ ನೂರಾರು ತರ ಮಾತಾಡ್ತಾರೆ. ನಾನು ಎಲ್ಲರ ಹತ್ರ ಹೋಗಿ ನನ್ನ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದು ನನ್ಗೆ ಇಷ್ಟ ಇಲ್ಲ. ಅವ್ರಿಗೆ ಅನ್ಸಿದ್ದನ್ನ ಅವ್ರು ಹೇಳ್ತಾ ಇದಾರೆ. ಅಂಡ್ ನನಗಿಂತ ನನ್ನ ಜೀವನದ ಬಗ್ಗೆ ಅವರಿಗೆ ಜಾಸ್ತಿ ಮಾಹಿತಿ ಹೇಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ನನ್ನ ಮೇಲೆ ಎಲ್ಲ ಆರೋಪಗಳು ಸುಳ್ಳು. ನನ್ನ ಮೇಲೆ ಇರೋ ಎಲ್ಲ ಇವಾಗ ನೀವು ಹೇಳ್ತಿರೋ ಎಲ್ಲ ಆರೋಪಗಳು ಏನಾದ್ರೂ ಮಾಹಿತಿ ಇತ್ತಾ ಸರ್? ಅವ್ರು ಕೇಳಿದ್ರು ಮೇಡಮ್. ಸಿಸಿಬಿ ಅವರು ನನ್ನನ್ನು ಕರೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನನಗೆ ಕೇಳಿರುವ ಅಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ನೀವು ಕೊಟ್ಟಿರೋ ಉತ್ತರ ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಆಗದಿರುವಂತದ್ದು ದೊಡ್ಡ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತೀರಾ? ಅದು ನೀವು ನನ್ನ ಹತ್ರ ಕೇಳಬಾರ್ದು ಸರ್. ಯಾರು ನನ್ನ ಅಲ್ಲಿ ಕರೆದು ವಿಚಾರಣೆ ಮಾಡಿದ್ರು ಅವ್ರ ಹತ್ರ. ಸುದ್ದಿ ಬಂದ ನಂತರ ಈಗ ನಾನು ಅಲ್ಲಿ ಹೋಗಿ ಸರ್ ನನ್ನ ಕರೆದಿದ್ದೀರಾ, ನನ್ನ ಹೆಸರಿಗೆ ಚಾರ್ಜ್ ಶೀಟ್ ಅಲ್ಲಿ ಹಾಕ್ತೀರಾ, ನಾನು ಅದನ್ನೆಲ್ಲ ಕೇಳಕ್ಕಾಗಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಆನೆಸ್ಟ್ಲಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತಾಡೋದು ತುಂಬಾ ತಪ್ಪಾಗತ್ತೆ. ಸೊ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನ್ನನ್ನ ಕರೆದು ಅವ್ರು ಏನೇನು ಕೇಳಿದಾರೆ ನಾನು ಹೋಗಿ ಉತ್ತರ ಕೊಟ್ಟು ಬಂದಿದ್ದೀನಿ. ನನ್ನ ಹೆಸರಲ್ಲಿ ಬಂತ, ಆಮೇಲೆ ಕರೆದ್ರ, ಅಟೆಸ್ಟು, ಎವ್ರಿಥಿಂಗ್ ಈಸ್ ವಿತ್ ಲಾ. ಲಾ ಏನ್ ಕೇಳ್ತಾರೆ ನಾನು ಅದಕ್ಕೆ ಮಾಡ್ಬಿಟ್ಟು ಬಂದಿದ್ದೀನಿ, ಅದಕ್ಕೆ ಆನ್ಸರ್ ಮಾಡ್ಬಿಟ್ಟು ಬಂದಿದ್ದೀನಿ. ಈಗ ಅವ್ರು ಮತ್ತೆ ನನ್ನ ಕರೆದ್ಬಿಟ್ಟು ಮತ್ತೆ ವಿಚಾರಣೆ ಮಾಡಿದ್ರೆ ನಾನು ಅದಕ್ಕೆ ಹೋಗ್ತೀನಿ, ತೊಂದರೆ ಇಲ್ಲ. ಆರೋಪ ಮಾಡಿರೋದು ಡ್ರಗ್ ಪೆಡ್ಲರ್ಗಳ ಜೊತೆ ನೇರವಾಗಿ ಅಂದ್ರೆ ಕಾಂಟ್ಯಾಕ್ಟ್ ಇದೆ. ಅವ್ರಿಗೆ ಯಾವ ರೀತಿ ಟೈಪ್ಸ್ ಆಫ್ ಡ್ರಗ್ಸ್ ತರಿಸಬೇಕು ಅಂತ ಬಟ್ ಸುಳ್ಳಾಗುತ್ತೆ. ಇಲ್ಲ ಅಲ್ಲ, ಬಟ್ ನಿಮ್ಮ ವಾಹಿನಿಗಳಲ್ಲೇ ನೋಡಿದ್ರೆ ಅವರು ಇದೆಲ್ಲ ಸುಳ್ಳು, ನಾನು ಅವ್ರ ಬಗ್ಗೆ ಏನು ಹೇಳೇ ಇಲ್ಲ ಅಂತ ಹೇಳಿ ಮೇಡಮ್ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ಅವ್ರು ಹೇಳಿದ್ರನ್ನೆಲ್ಲ ಇದನ್ನ ಕಿಶೋರ್ ಅವರು. ಹೌದೌದು. ಬಟ್ ಅವ್ರು ಸಹಿ ಅಂತಾನೂ ಹೇಳಿದ್ರು. ಯಾಕೆ ನೀವು ಅದನ್ನ ಹೇಳ್ತಾ ಇಲ್ಲ? ಅವ್ರು ಸಹಿ ಅಂತ ಮೇಡಮ್ ಅದನ್ನು ಹೇಳಿದೀವಿ ಮೇಡಮ್. ಯಾವ್ದನ್ನು ಈಗ ನೀವ್ ಹೆಂಗ್ ಹೇಳಿದ್ರಿ, ನಾನು ಎಲ್ಲಾ ಸಂಸ್ಥೆಗಳ ಜೊತೆ ಕೆಲಸ ಮಾಡಿದೀನಿ ಅಂತ. ನಾವು ನಿಮ್ಮನ್ನ ಒಂದಲ್ಲ ಒಂದು ಸಂಸ್ಥೆಯಲ್ಲಿ ನಿಮ್ ಜೊತೆ ಕೆಲಸ ಮಾಡಿರ್ತೀವಿ. ನಿಮ್ಮದೇ ಹೇಳಿಕೆನ ಮುಚ್ಚಿಟ್ಟು ಅವ್ರ ಹೇಳಿಕೆ ಹೇಳಿ ಅದರಿಂದ ಏನು ಫಾಯ್ದಾ ಇಲ್ಲ. ಇಲ್ಲಿ ಏನಿದೆ ಅಂದ್ರೆ ಜನರ ಮುಂದೆ ಇಡ್ತಾರೆ. ಅವ್ರು ನಿನ್ನೆ ಹಿಂಗ್ ಹೇಳಿದ್ರು, ಬಟ್ ಚಾರ್ಜ್ ಶೀಟ್ ಫೈಲ್ ಆಗಿರೋದು ಈ ತರ ಆಗಿದೆ. ಇದ್ರ ಬಗ್ಗೆ ಕ್ಲಾರಿಟಿ ನಿಮ್ಮ ಹತ್ರ ಕೇಳ್ತಾರೆ. ನಂಗೆ ಈ ಚಾರ್ಜ್ ಶೀಟ್ ಬಗ್ಗೆ ಎಲ್ಲ ನಂಗೆ ಗೊತ್ತಿಲ್ಲ ಸರ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ನೋಟಿಸ್ ಬಂತು. ನನಗೆ ಅದು ತುಂಬಾ ಅವತ್ತು ನಾನು ತುಂಬಾ ಆಶ್ಚರ್ಯ ಆದೆ, ನೋವು ಉಂಟು ಮಾಡ್ತು. ಇದು ಯಾವ್ದು 12 ವರ್ಷದ ಮುಂಚೆ ಯಾರೋ ಜೊತೆ ಮಾತಾಡಿ, ಇವಾಗ ನಿಮ್ ಜೊತೆ ಇಲ್ಲಿ ಮಾತಾಡಿದೆ. ನಾಳೆ ನೀವೇನಾದ್ರೂ ಮಾಡಿದ್ರೆ ಮತ್ತೆ ನನ್ನ ಕರ್ಕೊಂಡ್ರೆ ನಾನೇನ್ ಮಾಡ್ಲಿ? ಸೊ ನೀವೇನು ಮಾಡಕ್ ಹೋಗ್ಬೇಡಿ ನಾಳೆ. ಮತ್ತೆ ನನ್ಗೆ ಅವಾಗ ಕಳೆದ ವರ್ಷ ನನ್ಗೆ ಡಿಸ್ಟರ್ಬ್ ಆಗಿದ್ದು ನಿಜ. ಇದೆಲ್ಲ ಆಗಿದ್ದು ಹೆಂಗೆ ನನ್ಗೆ ಗೊತ್ತಾಗಿಲ್ಲ. ಬಿಕಾಸ್ ನನ್ಗೆ ಅವ್ರ ಪರಿಚಯ ಯಾವಾಗಲೂ 12 ವರ್ಷದ ಮುಂಚೆ ನಾನು 15 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಸಾವಿರಾರು ಜನ ಜೊತೆ ಕೆಲಸ ಮಾಡ್ತೀನಿ. ಅವ್ರು ನಾಳೆ ಅದು ಪೆಡ್ಲರ್ ಆಗ್ತಾರೋ, ಇನ್ನೊಂದು ಆಗ್ತಾರೋ, ಮತ್ತೊಂದು ಆಗ್ತಾರೋ ನಮಗೆ ಗೊತ್ತಿರೋದಿಲ್ಲ. ಸೊ ನನಗೆ ಅವಾಗ ಆಶ್ಚರ್ಯ ಆಗಿದ್ದು ನಿಜ, ಬಟ್ ಭಯ ಪಟ್ಟಿದ್ದು ನಿಜ. ಇದೇ ಹಿಂಗಾಗೋಯ್ತಲ್ಲ ಅಂತ ಹೇಳಿ. ಬಟ್ ನಾನು ನಂತರ ಯೋಚನೆ ಮಾಡಿ ಕರೆಕ್ಟಾಗಿ CCBಗೆ ಹೋಗಿ ತಲುಪಿದ್ದೀನಿ. ಅಲ್ಲಿ ಕೂಡ ಮಾಧ್ಯಮದವ್ರ ಜೊತೆ ಕೆಳಗಡೆ ಮುಗಿಸಿದ ನಂತರ ಬಂದು ನೀಟಾಗಿ ಮಾತಾಡಿದ್ದೀನಿ. ಅದಾದ ನಂತರನೂ ತುಂಬಾ ಸ್ಟೋರೀಸ್ಗಳು ಹಾಕಿದರೆ ನಾನು ಅದು ಯಾವುದಕ್ಕೂ ಉತ್ತರ ಕೊಡೋದಕ್ಕೆ ಹೋಗಿಲ್ಲ. ಬಿಕಾಸ್ ತುಂಬಾ ಜನ ತುಂಬಾ ವಿಷಯ ಮಾತಾಡ್ತಾನೆ ಇರ್ತಾರೆ.
ಉತ್ತರ ಕೊಡ್ತಾ ಹೋದ್ರೆ ಅದು ನಿಲ್ಲೋದೇ ಇಲ್ಲ. ಬಟ್ ವಾಟ್ ಎವರ್ CCB ಹ್ಯಾಸ್ ಆಸ್ಕ್ ಮೀ, ಏನೇ ಕೇಳಿದ್ರು ಕೂಡ ನಾನು ಎಲ್ಲವನ್ನ ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಅದು ಮೀರಿ ಅವ್ರು ಅದ್ಯಾಕೆ ಮಾಡಿಲ್ಲ ಇದ್ಯಾಕೆ ಮಾಡಿಲ್ಲ ಅದು ನನ್ ಕೇಳೋ ಹಕ್ಕು ನನ್ನ ಹತ್ರ ಇಲ್ಲ. ಅದು ಅವರೇ ಡಿಸೈಡ್ ಮಾಡಬೇಕು, ಅವರೇ ಕೇಳಬೇಕು. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಲಾ. ಇದಕ್ಕೂ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ. ಪ್ರಶಾಂತ್ ಸಂಪರ್ಗಿ ಅವ್ರು ಮಾಡಿರೋ ಆರೋಪ ಆಗಿದ್ರೆ ಹುರುಳಿಲ್ಲ ಅಂತ ಮೇಡಮ್ ಹೆಂಗ್ ಗೊತ್ತಾ, ಪ್ರಶಾಂತ್ ಸಂಬರ್ಗಿ ಆಗಲಿ ನನಗೆ ಮೇಡಮ್ ಗೊತ್ತಿಲ್ಲ. ಯಾಕಂದ್ರೆ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ ಮನುಷ್ಯ ಅವರಿಗೆ ಡ್ರಗ್ ಪೆಡ್ಲರ್ ಎಲ್ಲರೂ ಗೊತ್ತಿದ್ದಾರೆ, ಅವರೇ ನಮಗೆ ಅಟ್ಲೀಸ್ಟ್ ಕೊಟ್ಟರು ಅಂತ. ಬಟ್ ಅದಾದ್ಮೇಲೆ ಮಾಧ್ಯಮಕ್ಕೆ ಅವರೇ ಹೇಳ್ತಾರೆ ಯಾಕೆ ಈ ರೀತಿ ಡಿಫ್ರೆನ್ಸ್ ಆಫ್ ಒಪಿನಿಯನ್? ಅದು ನೀವು ಕಿಶೋರ್ ಅವ್ರ ಹತ್ರ ಮೇಡಮ್ ಹೆಂಗ್ ಗೊತ್ತಾ, ನನಗೆ ನಾನು ಅವ್ರನ್ನ ನೋಡಿದ್ದೆ ಯಾವಾಗಲೂ 12 ವರ್ಷದ ಮುಂಚೆ. ಅವ್ರ ಡಿಸ್ಪ್ಯೂಟ್ ನನ್ನ ಬಗ್ಗೆ ನನಗೆ ಅದು ಗೊತ್ತಿಲ್ಲ. ಮೇಡಮ್, ಚಾರ್ಜ್ ಶೀಟ್ ಸಲ್ಲಿಕೆ ಹೊರಗಡೆ ಬಂದ ವಿಷಯ ಹೊರಗಡೆ ಬಂದ ನೀವು ಕಿಶೋರ್ ಅಮನ್ ಶೆಟ್ಟಿ ಜೊತೆಗೆ ಸಂಪರ್ಕ ಮಾಡಿ ಮಾತಾಡಿದ್ರ? ನಾನು ಅವತ್ತೂ ಮಾತಾಡಿಲ್ಲ, ಇವತ್ತೂ ಮಾತಾಡಿಲ್ಲ. ಈ 5 ವರ್ಷದ ಮುಂಚೆ ಅಥವಾ 12 ವರ್ಷದ ಮುಂಚೆ ನಾನು ಮಾತಾಡಿದ ನಂತರ ನಾನು ಮಾತೇ ಆಡಿಲ್ಲ ಸರ್. ಮೇಡಮ್, ತರುಣ್ ಆಕ್ಚುಲಿ ಇಲ್ಲಿ ಮೇನ್ ಆಗಿ ಸಂಬರ್ಗಿ ಅವರು ಆರೋಪ ಮಾಡ್ತಿದ್ರು. ತರುಣ್ ಅವರು ಈ ಚಾರ್ಜ್ ಶೀಟ್ ಅಲ್ಲಿ ಹೆಸರು ಹಾಕಿದ್ರೆ ಅನುಶ್ರೀ ಅವರ ಇನ್ನೊಂದಿಷ್ಟು ವಿಚಾರಗಳು ಹೊರಗಡೆ ಬರ್ತದೆ ಅಂತ ಸಂಬರ್ಗಿ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗೆ ನೀವೇನು ಸರ್ ಅವ್ರ ಹತ್ರ ಕೇಳ್ಕೊಳ್ಬೋದು. ಮೇಡಮ್ ಆಕ್ಚುಲಿ ಇಷ್ಟು ತರುಣ್ ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಇಲ್ಲ ಫ್ರೆಂಡ್ಶಿಪ್ ಅಲ್ಲ ಸರ್, ಅಂತ ವರ್ಡ್ಸ್ ಅಲ್ಲಿ ನೀವೇ ಹೇಳ್ಬಿಡ್ಬೇಡಿ. ಇಂಥ ಫ್ರೆಂಡ್ಶಿಪ್ ಎಲ್ಲ ಏನಿಲ್ಲ. ಅವರು ಕೂಡ ಆ ಶೋನ ಕೊರಿಯೋಗ್ರಾಫರ್ ಆಗಿದ್ರು, ನಾನು ಆ ಶೋ ವಿನ್ ಕೂಡ ಆಗಿದ್ದೆ. ನಾನು ಆ ಟೈಮಲ್ಲಿ ಒಂದಷ್ಟು ಕೊರಿಯೋಗ್ರಫಿ ಮಾಡಿದ್ರು. ಅಂಡ್ ಇದು 13 ವರ್ಷಗಳ ಹಿಂದೆ ನಡೆದಂತ ಒಂದು ಕಾರ್ಯಕ್ರಮ. ಅವ್ರು ಅದಕ್ಕೆ ಕೊರಿಯೋಗ್ರಾಫರ್ ಆಗಿದ್ರು, ನಾನು ಆ ರಿಯಾಲಿಟಿ ಶೋ ವಿನ್ನರ್ ಆಗಿದ್ದೆ. ಕೊರಿಯೋಗ್ರಾಫರ್ ಅಂದ್ರೆ ಕೊರಿಯೋಗ್ರಫಿ ಮಾಡ್ತಿದ್ರು, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಡಾನ್ಸ್ ರಿಹರ್ಸಲ್ಸ್ ಮಾಡ್ತಿದ್ವಿ. ರಿಹರ್ಸಲ್ ಹಾಲಲ್ಲೇ ಊಟ ಮಾಡ್ತಾ ಇದ್ವಿ. ಶೋ ಮುಗಿತು, ಬಾಯ್ ಹೇಳಿದ್ವಿ. ಈಗ ಒಂದು ಐ ಥಿಂಕ್ 5 ವರ್ಷದ ಹಿಂದೆ ಏನೋ ಅವ್ರು ಮಂಗಳೂರಲ್ಲಿ ಒಂದು ಡಾನ್ಸ್ ಕ್ಲಾಸ್ ಓಪನ್ ಮಾಡಿದ್ರು ಓನ್ ಆಗಿ. ಮೇಡಮ್ ಈ ಥರ ಒಂದು ಡಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದೀನಿ, ತಾವು ಬಂದು ಇನಾಗ್ರೇಟ್ ಮಾಡ್ಬೋದಾ ಅಂತ ಅಂದಾಗ ನನ್ನ ಪ್ರಕಾರ ನನಗೆ ಯಾವುದೋ ವಿದ್ಯೆ ಹೇಳ್ಕೊಟ್ಟವರು ಗುರುಸ್ಥಾನದಲ್ಲಿ ನಾನು ಇರ್ತೀನಿ. ನಾನು ಗುರುಸ್ಥಾನದಲ್ಲಿ ಇಟ್ಟು ಅಲ್ಲಿ ಹೋಗಿ ಅವ್ರ ಡಾನ್ಸ್ ಕ್ಲಾಸ್ನ ಇನಾಗ್ರೇಟ್ ಮಾಡಿ ವಾಪಸ್ ಬಂದು. ಮೇಡಮ್ ನಿನ್ನೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡ್ರಗ್ ಪೆಡ್ಲಿಂಗ್ ಮಾಡ್ತೀರಾ ಮತ್ತೆ ಅವ್ರು ಸುಮ್ಮನೆ ಯಾಕೆ ಆರೋಪ ಮಾಡ್ತಾರೆ ಮೇಡಮ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್. ನಿನ್ನೆ ಮೇಡಮ್ ಮಂಗಳೂರಲ್ಲಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಿಶೋರ್ ಅವರು. ಅದು ನನ್ನ ಡಾನ್ಸ್ ಕ್ಲಾಸ್ ಅಲ್ಲ, ಅದು ನನ್ನ ಪರಿಚಯ ಅವ್ರದ್ದು, ಹಾಗಾಗಿ ಬಂದಿದ್ರು ಅಂತ ಹೇಳಿ ತರುಣ್ ಅವ್ರದ್ದು. ಇನ್ನೊಂದು ಕಿಶೋರ್ ಅವರು ಹೇಳ್ತಿದ್ದಾರೆ ಅಂದ್ರೆ ತರುಣ್ ಮತ್ತೆ ಅನುಶ್ರೀ ಅವರು ಒಂದು ರೂಮಲ್ಲಿ ಇರ್ತಾ ಇದ್ರು. ಸೊ ಅಲ್ಲಿ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ ಡ್ರಗ್ಸ್ ತಗೊಳ್ತಾ ಇದ್ರು. ಈ ತರದ ಮಾತುಗಳು ಸ್ಟೇಟ್ಮೆಂಟ್ ಅಲ್ಲಿ ಪ್ರಚೋದನೆಯನ್ನ ಅನುಶ್ರೀ ಕೊಡ್ತಾ ಇದ್ದಾರೆ. ನಿಜ, ಅದನ್ನ ಶಕ್ತಿ ಬರ್ತದೆ ಮಾಡ್ಬೋದು ಅನ್ನೋ ಮಾತನ್ನು ಹೇಳ್ತಾ ಇತ್ತು. ಅದಕ್ಕೆ ನಾವು ತಗೊಂತಾ ಇದ್ವಿ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೂಡ ಚಾರ್ಜ್ ಶೀಟ್ ಅಲ್ಲಿ ಅದು ಕೂಡ ನೀವು ಅವ್ರ ಹತ್ರನೇ ಕ್ಲಾರಿಫಿಕೇಶನ್ ಕೇಳ್ಬೇಕು. ಯಾಕಂದ್ರೆ ಹೇಳಿದ್ದವ್ರಲ್ವಾ. ಈಗ ನನ್ನ ಹತ್ರ ಹೌದಾ ಅಂತ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ತೀನಿ. ಮೇಡಮ್ ಈಗ ಕೊನೆಯದಾಗ ಕಾಡುವಂತ ಪ್ರಶ್ನೆ ಒಂದು, ಪ್ರಶಾಂತ್ ಸಂಪರ್ಗಿ ಅವರು ಏನಕ್ಕೆ ಅನುಶ್ರೀ ಅವರ ವಿರುದ್ಧ ಈ ರೀತಿ ಮಾತಾಡ್ತಿದ್ದಾರೆ ಅಂತ, ವೈಯಕ್ತಿಕ ದ್ವೇಷ ಐತೆ ಏನಾದ್ರು ಕೂಡ? ಈ ತರ ಒಂದು ಚಾರ್ಜ್ ಶೀಟ್ ಆಗಿದ ತಕ್ಷಣ ಪ್ರಶಾಂತ್ ಸಂಬರ್ಗಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಇಂದ್ರಜಿತ್ ಲಂಕೇಶ್ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಓವರ್ ಆಲ್ ಈ ಬೆಳವಣಿಗೆಗಳ ಬಗ್ಗೆ ಅನುಶ್ರೀ ಅವರು ಏನ್ ಹೇಳ್ತಾರೆ? ನಾನು ಹೇಳಿದ್ರೆ ನೀವು ಅಲೌ ಮಾಡ್ತೀರಾ ಮಾತಾಡೋದಕ್ಕೆ? ಖಂಡಿತ ಅದಕ್ಕೆ ಬಂದಿರೋದಲ್ಲ ಅದಕ್ಕೆ ಕಾಯ್ತಾ ಇರೋದು ನೀವು ಮಾತಾಡ್ತೀರಾ ಅಂತ. ಒಂದ್ ನಿಮಿಷ ಅದು ಹೋಗ್ಲಿ. ಸ್ವಲ್ಪ ಲೋಗ ಕೆಳಗೆ ಮಾಡಿ, ಎಲ್ಲ ಮುಖಕ್ಕೆ ಹೋಗ್ತಾ ಇದ್ದಾರೆ, ಫ್ರೆಂಡ್ಸ್ ಸಿಗಲ್ಲ. ಸರ್ ಕ್ಷಮಿಸಿ ಸರ್, ಆ ಪ್ರಶ್ನೆ ಇನ್ನೊಂದ್ಸಲಿ ಕೇಳ್ತೀರಾ? ಇಲ್ಲ ಮೇಡಮ್, ಅದೇ ಈಗ ಚಾರ್ಜ್ ಶೀಟ್ ಒಂದು ಬಂದಿದ ತಕ್ಷಣ ಪ್ರಶಾಂತ್ ಸಂಬರ್ಗಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಇಂದ್ರಜಿತ್ ಲಂಕೇಶ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಬಹಳಷ್ಟು ವಿಚಾರಗಳ ಬಗ್ಗೆ ಅಂದ್ರೆ ನಿಮ್ಮ ಸಂಪಾದನೆ, ನಿಮ್ಮ ಸಂಭಾವನೆ, ಪ್ರತಿಯೊಂದರ ಬಗ್ಗೆನೂ ಮಾತಾಡ್ತಾರೆ. ಸೊ ಓವರ್ ಆಲ್ ಈ ಪ್ರಕರಣದ ಬಗ್ಗೆ ಈಗ ನಿಮ್ಮ ಬಗ್ಗೆ ಚಕಾರ ಆಯ್ತಿರೋಂಥವ್ರು ಅಥವಾ ಆರೋಪಗಳು ಮಾಡ್ತಾ ಇರೋಂಥವ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಓಕೆ, ಆರೋಪಗಳಲ್ಲಿ ಮೊದಲನೇ ಪಟ್ಟಿ ನಾನು ಭಯ ಪಡ್ಕೊಂಡು ಹಾರು ಹೋಗಿದ್ದೆ ಅನ್ನೋದಕ್ಕೆ ಉತ್ತರ ಕೊಟ್ಟೆ ನಾನು ನಿಮಗೆ. ಇವಾಗ ನಾನು ಎಲ್ಲಿ ಹೋಗಿದ್ದೆ, ಹೇಗೆ ಹೋಗಿದ್ದೆ, ಯಾವಾಗ ಹೋಗಿದ್ದೆ ಅನ್ನೋದು ಬಂತು. ಎರಡನೇ ಆರೋಪ, ನನಗೆ ಅಷ್ಟು ಆಸ್ತಿ ಇದೆ, ಇಷ್ಟು ಆಸ್ತಿ ಇದೆ, 12 ಕೋಟಿ ಇದೆ, 4 ಕೋಟಿ ಇದೆ, ಇದೆಲ್ಲ ಶುದ್ಧ ಸುಳ್ಳು. ನಾನು ಇರೋದು ಇಲ್ಲಿ ಬಾಡಿಗೆ ಮನೆಯಲ್ಲಿ 3.5 ವರ್ಷದಿಂದ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು 12 ವರ್ಷ ಪೇಯಿಂಗ್ ಗೆಸ್ಟ್ ಅಲ್ಲಿದ್ದೆ, 2 ಶೇರಿಂಗ್ ರೂಮಲ್ಲಿದ್ದೆ. ನೀವು ಮಲ್ಲೇಶ್ವರಂಗೆ ಹೋಗಿ PGಯಲ್ಲಿ ವಿಚಾರಣೆ ಮಾಡ್ಬಿಟ್ಟು ಕೇಳ್ಕೊಬೋದು, ಏನು ತೊಂದರೆ ಇಲ್ಲ. ಮಂಗಳೂರಲ್ಲಿ ನಾನು ಕಷ್ಟಪಟ್ಟು ದುಡ್ದಿರೋ ಒಂದು ಪುಟಾಣಿ ಮನೆ ಇದೆ, ಅದಕ್ಕೆ ಕಂಪೌಂಡು ಇಲ್ಲ, ಗೇಟು ಇಲ್ಲ. ತಾವೆಲ್ಲರೂ ಅಲ್ಲೂ ಹೋಗ್ಬಿಟ್ಟು ನೀವು ವಿಡಿಯೋ ಶೂಟ್ ಮಾಡ್ಕೊಂಡು ನೋಡ್ಬೋದು ಅದ್ರ ವರ್ತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅದ್ರ ಲೋನ್ ಈಗಲೂ ಇದೆ ಸರ್. ನಂದಿರೋ ಆಸ್ತಿ ಇದು ಬಿಟ್ರೆ ನಾನು ಕೆಲಸ ಮಾಡ್ತಿದ್ದೀನಿ, ಅಲ್ಪ ಸ್ವಲ್ಪ ಜನರ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ. ಅದೇ ನನ್ನ ಆಸ್ತಿ, ಅದೇ ನಾನು ಸಂಪಾದನೆ ಮಾಡಿರೋ ಆಸ್ತಿ. ಅದು ಒಂದು. ಇನ್ನೊಂದು ಆರೋಪ, ಈ ಚಾರ್ಜ್ ಶೀಟ್ ಅಥವಾ ಯಾರು ನನ್ಗೆ ಹೇಳ್ತಿದ್ದಾರೆ, ಇದೆಲ್ಲ ಆರೋಪ, ಇದ್ಯಾವುದು ಸತ್ಯ ಅಲ್ಲ. 100 ಜನ 100 ಆರೋಪಗಳನ್ನ ಹಾಕ್ಬೋದು. ಆರೋಪಗಳ ಮೇಲೆ ಕಾನೂನು ಯಾವ ರೀತಿ ಒಂದು ಕ್ರಮವನ್ನ ತಗೊಳುತ್ತೆ, ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ. ಕಾನೂನು ನನ್ನ ಕರೆದಿತ್ತು, ಅವತ್ತು ನಾನು ಹೋಗಿದ್ದೆ, ಏನೇ ಕ್ಲಾರಿಫಿಕೇಶನ್ ಬೇಕಿತ್ತು ಅದನ್ನೆಲ್ಲ ಕೊಟ್ಟು ಬಂದಿದ್ದೀನಿ. ಇದೆಲ್ಲ ಆದ ನಂತರ ನೀವು ಇದರ ಬೆಳವಣಿಗೆ ಬಗ್ಗೆ ನನ್ನ ಕೇಳಿದ್ರಿ. ಬೆಳವಣಿಗೆ ಬಗ್ಗೆ ನನಗೆ ನಿಜವಾಗ್ಲೂ ಬೇಜಾರಿದೆ. ಇವತ್ತು ಗೌರಿ ಹಬ್ಬ ಅಲ್ವಾ? ಇವತ್ತು ಗೌರಿ ಹಬ್ಬ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಗೌರಿ ಅಂದ್ರೆ ಒಂದು ಹೆಣ್ಣಿಗೆ ಇರುವಂತ
ರೆಸ್ಪೆಕ್ಟ್ ಇದೆ ಸರ್. ಗೌರಿ ಹಬ್ಬದ ದಿವಸ ನೀವೆಲ್ಲರೂ ಬಂದು ನಿಂತ್ಕೊಂಡು ನನ್ನ ಹತ್ರ ಡ್ರಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಪೆಡ್ಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಕನ್ಸಂಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆರೋಪಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಾನು ಅಷ್ಟು ಆಸ್ತಿ ಮಾಡಿದ್ದೀನಿ, ಇಷ್ಟು ಆಸ್ತಿ ಮಾಡಿದ್ದೀನಿ. ಯಾರೋ ಒಬ್ರು ಅಲ್ಲಿ ಕೂತ್ಕೊಂಡು ಸುಳ್ಳನ್ನ ಹೇಳ್ತಾ ಇರ್ಬೇಕಾದ್ರೆ ನೀವು ಕೂಡ ಅದನ್ನ ವಿಚಾರವನ್ನ ಕೂಡ ಮಾಡದೆ ನೀವೆಲ್ಲರೂ ಅದನ್ನ ಪ್ಲೇ ಮಾಡಿದ್ದೀರಾ. ಇದ್ರ ಬಗ್ಗೆ ನನ್ ಖಂಡಿತವಾಗ್ಲೂ ಬೇಜಾರಿದೆ. ಆದ್ರೂ ಕೂಡ ಇದ್ಯಾವುದು ಕೂಡ ನನ್ನ ಆತ್ಮವಿಶ್ವಾಸವನ್ನ ಕುಗ್ಸೋದಿಲ್ಲ. ಇಷ್ಟೇ ಸರ್. ಮೇಡಮ್, ಯಾವ್ದನ್ನು ನಾವು ಮಾಡ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ. 2 ವರ್ಷ ಕೇಳೋದಕ್ಕೆ ನಾವು ಬೆಳಗ್ಗೆಯಿಂದ ಇಲ್ಲಿ ಕಾದಿದೀವಿ, ನೆನ್ನೆ ಬಂದಿದ್ದೀವಿ. ಖಂಡಿತ. ಆದ್ರೆ ಕರೆಕ್ಟ್ ಮೇಡಮ್, ಯಾರೋ ಒಬ್ಬರು ಪರವಾಗಿ ನಾವು ನಿಂತಿಲ್ಲ. ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಈಗ ಪ್ರಶಾಂತ್ ಸಂಬರ್ಗಿ ಆಗಿರ್ಬೋದು, ಏನಕ್ಕೆ ಕೇಳ್ತಾ ಇದ್ದಾರೆ? ಇದನ್ನ ನೀವು ಕೇಳ್ಬೇಕು ಸರ್. ವೈಯಕ್ತಿಕವಾಗಿ ದ್ವೇಷ ಇತ್ತ ಅಥವಾ ಬೇರೆ ಏನಾದ್ರು ಕೂಡ ಏನಾದ್ರು ಕಿರಿಕಾಗಿತ್ತು? ಒಂದ್ ನಿಮಿಷ, ನೀವು ಕೇಳ್ತಿದ್ದೀರ ಅನುಶ್ರೀನ ಯಾಕೆ ಟಾರ್ಗೆಟ್ ಮಾಡಿ? ಐ ಆಮ್ ಅ ವೆರಿ ಸಿಂಪಲ್ ಪರ್ಸನ್ ಸರ್. ನಾನು ತುಂಬಾ ಸಿಂಪಲ್ ಪರ್ಸನ್ ಸರ್. ನಾನು ಕೆಲಸ ಹೋಗ್ತೀನಿ, ಕೆಲಸದಿಂದ ಬರ್ತೀನಿ. ನಾನು ಯಾವ ಪಾರ್ಟಿ, ಯಾವ ಜಾಗಗಳಿಗೆ, ಯಾವ ಪಬ್ಗಳಿಗೆ ಎಲ್ಲೂ ಹೋಗೋದಿಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು, ಇಲ್ಲಿ ಬಂದು ಮನೇಲಿ ಇರ್ತೀನಿ, ಬೆಳಗ್ಗೆ ರನ್ನಿಂಗ್ ಹೋಗ್ತೀನಿ, ಹೋದ್ರೆ ಜಿಮ್ಗೆ ಹೋಗ್ತೀನಿ. ಇಷ್ಟೇ ನನ್ನ ಸಿಂಪಲ್ ಲೈಫ್. ಈ ಸಿಂಪಲ್ ಲೈಫಲ್ಲಿ ಯಾರೋ ನನ್ನ ಟಾರ್ಗೆಟ್ ಮಾಡ್ತಿದ್ದೀರಂತ ನೀವು ಹೇಳ್ತಿದ್ದೀರಾ. ಯಾಕೆ, ಏನು, ಯಾವುದೂ ಗೊತ್ತಿಲ್ಲ ನನಗೆ, ಏನೂ ಗೊತ್ತಿಲ್ಲ. ಆದ್ರೆ ಒಂದು, ನಾನ್ ಸತ್ಯವಾಗಿದ್ದೀನಿ, ನಾನು ಹೇಳಿದ್ದೆಲ್ಲ ಸತ್ಯ. ಇದೆಲ್ಲ ಮೀರಿ ಈ ಎಲ್ಲಾ ಪ್ರತಿದಿನ ಬೆಳಿಗ್ಗೆನ ನೀವೆಲ್ಲ ಏನ್ ಟಿವಿ ನ್ಯೂಸ್ ಚಾನೆಲ್ಗಳೆಲ್ಲ ಹಾಕ್ತಾ ಇದ್ದೀರಾ, ಐ ಆಮ್ ವೆರಿ ಸ್ಟ್ರಾಂಗ್. ನಾನು ಇದನ್ನ ಹ್ಯಾಂಡಲ್ ಮಾಡ್ತೀನಿ. ಇದೆಲ್ಲ ಮೀರಿ ಒಂದು ರಿಕ್ವೆಸ್ಟ್, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ನಮ್ಮ ತಾಯಿ 60 ವರ್ಷದ ಮೇಲೆ ವಯಸ್ಸು ಮೇಲ್ಪಟ್ಟವರು, ಅವರ ಆರೋಗ್ಯದಲ್ಲಿ ಸರ್ ಏನಾದ್ರೂ ಏರುಪೇರಾದ್ರೆ, ನನ್ನ ತಾಯಿ ಆರೋಗ್ಯಕ್ಕೆ ಏನಾದ್ರೂ ತೊಂದರೆ ಆದ್ರೆ, ಅದು ಯಾವನೇ ಆಗ್ಲಿ, ಅವ್ನು ಎಂತವನೇ ಆಗ್ಲಿ, ಅವ್ನು ಎಷ್ಟು ದೊಡ್ಡವನೇ ಆಗ್ಲಿ, ನಾನು ಯಾರನ್ನೂ ಬಿಡಲ್ಲ ಸರ್. ಅಷ್ಟೇ ಸರ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.